11ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಯಂ ಸೇವಕರನ್ನು ನಿತ್ಯ ಇಲ್ಲಿ ಕರಸೇವಕರಾಗಿ ಜೋಡಿಸಿದ್ದೇವೆ. ಈ ಸಲ ಬಿಡಿ ಸಹ ಬರೀ ಅದ್ದೂರಿಯಲ್ಲಿ ನಡೀತದೆ. ಮತ್ತು ನನಗೆ ಇದು ಸ್ಟಾಲ್ನ ಇನ್ಚಾರ್ಜ್ ಕೊಟ್ಟಿದ್ದಾರೆ. ದೇವರು ರಥಕ್ಕೆ ಹತ್ತಿದ ಕೂಡಲೇ ಅಲ್ಲಿ ಒಂದು ಆರತಿ ಹತ್ತಿರ ಅವರು ನಮಗೆ ದೀಪ ಕೊಡ್ತಾರೆ ಯಾವುದು ದೀಪ ಅದನ್ನು ಕೊಂಡೋಗಿ ಬಿಡಿ ಸ್ಟಾರ್ಟ್ ಮಾಡೋದು. ಈ ಸಲ ನನ್ನ ಅಂದಾಜಿ ಒಂದು 2 ಗಂಟೆ ಮೇಲೆ ಬಿಡಿ ಪ್ರದರ್ಶನ ಇರ್ಬೋದು. ಯಕ್ಷಗಾನ, ಸಂಗೀತ, ಡ್ಯಾನ್ಸ್ ಇದೆಲ್ಲ ಆಗಿ 85 ಕಾರ್ಯಕ್ರಮ ನಮಗೆ ನಟರಾಜ ವೇದಿಕೆಯಲ್ಲಿ ಏನು ನಾಡ್ದು 20 ತಾರೀಕುವರೆಗೆ ಮುಂದುವರಿಯುತ್ತದೆ. ಹಾಗೆ ಒಂದು 90ರಷ್ಟು ಭಜನೆ ಕಾರ್ಯಕ್ರಮ ನಡೀತಾ ಉಂಟು. ಯಾವ ರೀತಿ ಇದೆ ಊಟದ ವ್ಯವಸ್ಥೆ, ಯಾವ ರೀತಿ ಊಟ ಉಂಟು, ಅದರ ರುಚಿ ಎಲ್ಲವನ್ನು ಕೇಳಿದ್ದೇವೆ. ಆದರೆ ಎಲ್ಲ 100ಕ್ಕೆ 100 ಜನ ಸಹ ಒಳ್ಳೆಯದಾಗಿದೆ ಅಂತಲೇ ಹೇಳಿದ್ದಾರೆ. ಉಪ್ಪಿನಕಾಯಿ, ಆಮೇಲೆ ಪಲ್ಯ, ಆಮೇಲೆ ಗಶಿ, ಸಾಂಬಾರು, ಆಮೇಲೆ ಪಾಯಸ, ಎಲ್ಲ ಚಟುವಟಿಕೆಗಳು ಚೆನ್ನಾಗಿ ನಡೆಯುವಂತೆ ನೋಡಿಕೊಳ್ತಿದ್ದೇವೆ. ಅನ್ನಛತ್ರ ಭಾರಿ ಚಂದ ಮಾಡಿದ್ದಾರೆ. ಇಲ್ಲೇ ನಡಿಬೇಕು ಅಂತ ದೇವರಿಗೆ ಒಂದು ಮನಸ್ಸಿತ್ತು. ಮುಲ್ತ ವ್ಯವಸ್ಥೆಗನ್ನ ಎಂಕ್ಲೆ ಅಧ್ಯಕ್ಷರು ಒಂಜಿ ಉಸ್ತುವಾರಿ ಕೊಡ್ತಾರೆ. ಎಂಕಿಡಿ ಓಲ್ಡ್ರ ನೋಡಿ ಮಾತ ಉಸ್ತುವಾರಿ ಕೊಡ್ತಾರೆ. ರಂಚನೆ ಮುರಣಜಿ ವೀಡಿಯೋಲ ತುಯ ಎಂಕುಲು ಹಸಿ ಕಸ ಒಣ ಕಸ ಐನು ಕ್ಲೀನ್ ಮನ್ಪೆರೆ ಜನಕ್ಕಲು ದುಂಗು ಬತ್ತಿಜೇರಿ ಪನ್ನಗ ಈರೇ ಜತ್ತದ ಮಂತರಿ ಸರ್. ಕಡೆ ಮಸ್ತ್ ದಿನತ್ತ ಪೂರ ಇತ್ತಂಡು ಮಾಳಿಗೆ ಸರ್ ನಮ್ಮಂತದೆ ಕ್ಲೀನ್ ಮಂತವರ್ಪು ನಮ್ಮಕ್ಕ ಒಂಜಿ ಯೋಗ ಭಾಗ್ಯ ತಿಕ್ಕದ ಒಳ್ಳೆ ರೀತಿಯಲ್ಲಿ ದೇವರಿಗೆ ಪ್ರಸಾದವನ್ನು ಹಂಚುತ್ತಿದ್ದೇವೆ. ಎಲ್ಲರೂ ಅದನ್ನು ಸ್ವೀಕರಿಸಿ. ನಮ್ಮ ಮಾಲಿಂಗೇಶ್ವರ ಭಜನಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ದಶಮಾನೋತ್ಸವದ ಹೊಸ್ತಿಲಲ್ಲಿ ಇದೆ. 10 ತಾರೀಕಿನಿಂದ ಬೆಳಿಗ್ಗೆ 7 ಗಂಟೆಗೆ ಆರಂಭವಾದಂಥ ಭಜನೆ 24 ತಾರೀಕಿನ ಸಂಜೆಯ ತನಕ 88 ತಂಡಗಳು, ಅದು ವಿಶೇಷವಾಗಿ ಮಂಗಳೂರು ಇರ್ಬೋದು, ಮಧುರ ಇರ್ಬೋದು, ಕಾಸರಗೋಡು ಇರ್ಬೋದು, ಕುಂಬಳೆ ಇರ್ಬೋದು, ಉಡುಪಿ ಇರ್ಬೋದು, ಬೆಂಗಳೂರು ಇರ್ಬೋದು, ಇಂಥ ಕಡೆಗಳಿಂದ ಇಲ್ಲಿ ಭಜನೆ ಮಾಡಲಿಕ್ಕೆ ಅವರಾಗಿ ಕೇಳಿಕೊಂಡು ಬಂದಿದ್ದಾರೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹತ್ತೂರ ಬಡಿಯ ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಸಂಭ್ರಮ. ಸಹಸ್ರಾರು ಭಕ್ತರು ಜಾತ್ರೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತು 2ನೆಯ ದಿನ. ಜಾತ್ರೋತ್ಸವ ಅಂತ ಹೇಳಿದ್ರೆ ಸಣ್ಣ ಕೆಲಸ ಅಲ್ಲ, ಹಲವಾರು ಕೆಲಸಗಳು ಇರುತ್ತೆ. ಎಲ್ಲ ವ್ಯವಸ್ಥೆಗಳು ಕೂಡ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇರುತ್ತೆ. ಅದರಲ್ಲೂ ಕೂಡ ಈ ಬಾರಿಯ ವ್ಯವಸ್ಥಾಪನಾ ಸಮಿತಿಯವರು ಹಲವಾರು ವಿಶೇಷತೆಗಳನ್ನು ಈ ಒಂದು ಜಾತ್ರೋತ್ಸವದಲ್ಲಿ ಆ್ಯಡ್ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಲೋಪ ದೋಷಗಳು ಕಾಣಿಸ್ಕೊಳ್ಬಾರ್ದು ಅನ್ನುವಂಥ ಉದ್ದೇಶದಿಂದಾಗಿ ಎಲ್ಲ ವ್ಯವಸ್ಥೆಗಳನ್ನ ಕೂಡ ನೀಟಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಆಯಾ ಸಮಿತಿಯವ್ರ ಜೊತೆ ಕೂಡ ಮಾತನಾಡಬೇಕು. ಅವರ ಸಮಿತಿ ಕೆಲಸ ಕಾರ್ಯಗಳು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ಭಕ್ತರು ಅದರ ಜೊತೆಗೆ ಯಾವ ರೀತಿಯಾಗಿ ಕೂಡಿಕೊಳ್ತಾ ಇದ್ದಾರೆ, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಕೇಳ್ಕೊಂಡು ಬರೋಣ ಬನ್ನಿ. ಕುಂಜೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರು ಹಾಗೇನೆ ಪ್ರಸ್ತುತ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಸದಸ್ಯರಾಗಿರುವಂತಹ ಮಹಾಬಲ ರೈಸರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಸದಸ್ಯತ್ವದಲ್ಲಿ ಜಾತ್ರೋತ್ಸವದ ಸಂಭ್ರಮ, ಒಂದು ಜಾತ್ರೆಯನ್ನ ನೀವು ಅಧ್ಯಕ್ಷರಾಗಿ ಕಂಡಿದ್ದೀರಾ, ಅದು ಕುಂಜೂರಿನಲ್ಲಿ. ಇಲ್ಲಿ ನೀವು ಸದಸ್ಯರಾಗಿ ಕಾಣ್ತಾ ಇರುವಂಥದ್ದು. ಇಲ್ಲಿನ ಸಂಭ್ರಮದ ಬಗ್ಗೆ ಹೇಳಿ. ಸರಿ, ನನಗೆ ಬಹಳ ಸಂತೋಷವಾಗಿದೆ. ಏನು ಅಂತ ಹೇಳಿದರೆ, ಮಹಾತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಒಂದು ಆ ವ್ಯವಸ್ಥಾಪನಾ ಸಮಿತಿಯಲ್ಲಿ ಒಂದು ಸದಸ್ಯನಾಗಿ ಕೆಲಸ ಮಾಡುವಂತಹ ಆ ಭಾಗ್ಯ ನನಗೆ ನಮ್ಮ ಭಕ್ತಾದಿಗಳು ಹಾಗೆ ನಮ್ಮ ಶಾಸಕರಾದ ಅಶೋಕ್ ಕುಮಾರಿಯವರ ಮುತುವರ್ಜಿಯಿಂದ ನನ್ನನ್ನು ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗಿ ಮಾಡಿದ್ದಾರೆ. ಬಹಳ ಸಂತೋಷವಾಗ್ತದೆ. ಹಾಗೆ ನಾವು ಕುಂಜೂರು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಮಾಜಿ ಶಾಸಕಿಯಾದ ಶಕುಂತಲಾ ಶೆಟ್ಟರು ಅವಕಾಶ ಮಾಡಿಕೊಟ್ಟಿದ್ದರು. ಅದನ್ನು ಬಹಳ ಉತ್ಸಾಹದಿಂದ ಒಳ್ಳೆಯ ರೀತಿಯಿಂದ ಮಾಡಿದ್ದೇವೆ. ಹಾಗೂ ನಾನು ನಮ್ಮ ಗ್ರಾಮ ದೇವಸ್ಥಾನ ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯಲ್ಲಿ ಕಾರ್ಯಾಧ್ಯಕ್ಷನಾಗಿ ಬ್ರಹ್ಮಕಲಶೋತ್ಸವ ಮಾಡಿದ ಅನುಭವ. ಈ ಸಾರಿ ಕೂಡ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಸ್ವಾಗತ ಸಮಿತಿಯ ಸದಸ್ಯನಾಗಿ ಸೇವೆ ಮಾಡಿದ ಧಾರ್ಮಿಕತೆಯಲ್ಲಿ ಕೆಲಸ ಮಾಡುವಂತಹ ಬಹಳ ನನಗೆ ಉತ್ಸಾಹ ಇದೆ. ಹಾಗೆ ಇಲ್ಲಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಇಡೀ ಸೀಮೆಯ ದೇವಸ್ಥಾನ. ಲಕ್ಷೋಪಲಕ್ಷ ಭಕ್ತಾದಿಗಳು ಬರ್ತಾರೆ. ಪ್ರಥಮ ದಿನವೇ ಸಾಧಾರಣ ಒಂದು 10,000 ಜನ ಅನ್ನದಾನಕ್ಕೆ ಬಂದಿದ್ದಾರೆ. ನಾನು ಈ ಮೊದಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜನಜಾಗೃತಿ ವೇದಿಕೆಯ ಅಧ್ಯಕ್ಷನಾಗಿದ್ದೆ. ಆ ನೆಲೆಯಲ್ಲಿ ನಮಗೆ ಇಲ್ಲಿ ಸ್ವಯಂ ಸೇವಕರಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಜೋಡಿಸುವಂತಹ ಆ ಅವಕಾಶ ಕೂಡ ಸಿಕ್ಕಿದೆ. ಹಾಗೆ ನಾವು 11ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಯಂ ಸೇವಕರನ್ನು ನಿತ್ಯ ಇಲ್ಲಿ ಕರಸೇವಕರಾಗಿ ಜೋಡಿಸಿದ್ದೇವೆ. ಅವರಿಂದ ಬಹಳವಾಗಿ ಉಪಯುಕ್ತವಾಗಿ ನಮ್ಮ ಈ ಜಾತ್ರೋತ್ಸವ ನಡೀಲಿಕ್ಕೆ ಬಹಳ ಅನುಕೂಲವಾಗಿದೆ. ಹಾಗೂ ಇಡೀ ಊರೇ ಸಂಭ್ರಮಿಸುವಂತಹ ಈ ಜಾತ್ರೋತ್ಸವವು ಎಲ್ಲ ಭಕ್ತಾದಿಗಳ ಅಪೇಕ್ಷೆಯಂತೆ ಬಹಳ ವಿಜೃಂಭಣೆಯಿಂದ ನಡೆಯಲಿ ಎಂದು ಆಶಿಸುತ್ತಾ
ಶುಭ ಕೋರ್ತೇನೆ. ಕಿಲ್ಲೆ ಮೈದಾನದ ಶ್ರೀ ಗಣೇಶೋತ್ಸವದ ದೇವತಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹಾಗೇನೆ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳದ ಪ್ರಧಾನ ಕಾರ್ಯದರ್ಶಿ, ಅದರ ಜೊತೆಗೇನೆ ಈಗ ಪ್ರಸ್ತುತ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವಾಲಯದ ಸಮಿತಿಯ ಸದಸ್ಯರಾಗಿರುವಂತಹ ದಿನೇಶ್ ಪಿಬಿ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ಜಾತ್ರೋತ್ಸವದ ಸಂಭ್ರಮ, ನೀವು ಸಮಿತಿಗೆ ಆಯ್ಕೆಯಾದ ಬಳಿಕ ಕಾಯ್ತಾ ಇರ್ಬೋದು, ಜಾತ್ರೋತ್ಸವ ಅದ್ಧೂರಿಯಾಗಿ ಮಾಡಬೇಕು ಅನ್ನೋವಂಥದ್ದು, ಇದೀಗ ಈಡೇರ್ತಾ ಇರೋವಂಥದ್ದು. ಜಾತ್ರಾ ಸಂಭ್ರಮದ ಬಗ್ಗೆ ಹೇಳೋದು ಹಾಗೆ ನಾನು 7 ದಿವಸ ನಡೀತಾ ಇರ್ತದೆ. 18 ತನಕ ಸವಾರಿ ಹೋಗ್ತಾ ಇರ್ತದೆ. ಜನರು ಮೊದಲಿಂದಲೂ ಜಾಸ್ತಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಸಂಭ್ರಮದಿಂದ ನಡೀತಾ ಉಂಟು ಜಾತ್ರೆ. ಈ ಸಲ ಬಿಡಿ ಸಹ ಬರೀ ಅದ್ದೂರಿಯಲ್ಲಿ ನಡೀತದೆ. ಮತ್ತು ನನಗೆ ಇದು ಸ್ಟಾಲ್ನ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಸ್ಟಾಲ್ ಅದನ್ನು ಕ್ಲೀನಿಂಗ್ ಅವರು ಸರಿಯಾಗಿ ಹಾಕಿದ್ದಾರೆ ಇಲ್ವೋ, ಮತ್ತು ಬಿಡಿ ಪ್ರದರ್ಶನ ಸಹ ಕೊಟ್ಟಿದ್ದಾರೆ. ಬಿಡಿ ಪ್ರದರ್ಶನದ ಎಲ್ಲಿ ಯಾರಿಗೂ ಉಪದ್ರ ಆಗದಾಗೆ ಹಾಗೆ ಅಲ್ಲಿ ಹೋಗಿ ಅಲ್ಲಿ ಒಬ್ಬರು ಕೆಲವರೆಲ್ಲ ಬಿಡುವಲ್ಲಿ ಇದು ಹಾಕಿದ್ರು ಯಾವ ಸ್ಟಾಲ್, ಅದನ್ನು ತೆಗೆಸಿದೆ. ಇದು ಕ್ಲೀನಾಗಿ ಬಿಡಿ ಕಾಣುವ ಹಾಗೆ. ಈಗ ಅಲ್ಲಿ ಅಡ್ಡ ಯಾವುದು ಬರೋದಾಗಿ ಈ ಸೈಡ್ ಇದು ಕೊಡಲಿಲ್ಲ, ಯಾವುದು ಇದು ಸಾಂಸ್ಕೃತಿಕ ಕಾರ್ಯಕ್ರಮ, ಸ್ಟೇಜಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತಿತ್ತು ಮೊದಲು. ಈ ಸಲ ಅದು ಮಾಡಲಿಲ್ಲ, ಯಾಕಂದರೆ ಅದು ಇಲ್ಲಿ ಕೂತ್ಕೊಂಡವ್ರು ಎಲ್ಲ ಅಡ್ಡ ಆಗ್ತದೆ ಸ್ಟೇಜ್. ಆ ಸಾಂಸ್ಕೃತಿಕ ಇಲ್ಲಿ ಮಾಡಿದೆ, ಇಲ್ಲಿ ನಟರಾಜ ವೇದಿಕೆಯಲ್ಲಿ. ಈಗ ಇಲ್ಲಿ ಕೂತು ಚೆಂದ ಇದು ಬಿಡಿ ಎಲ್ಲ ಭಾರಿ ಚೆಂದ ಕಾಣ್ತದೆ. ದೇವರು ರಥಕ್ಕೆ ಹತ್ತಿದ ಕೂಡಲೇ ಅಲ್ಲಿ ಒಂದು ಆರತಿ ಹತ್ತಿರ ಅವರು ನಮಗೆ ದೀಪ ಕೊಡ್ತಾರೆ ಯಾವುದು ದೀಪ, ಅದು ಅಂದ್ಕೊಂಡೋಗಿ ಬಿಡಿ ಸ್ಟಾರ್ಟ್ ಮಾಡೋದು. ಅದು ಸಾಧಾರಣ ಈ ಸಲ ನನ್ನ ಅಂದಾಜಿ ಒಂದು 2 ಗಂಟೆ ಮೇಲೆ ಬಿಡಿ ಪ್ರದರ್ಶನ ಇರ್ಬೋದು. ಎಷ್ಟು ಸ್ಟಾಲ್ಗಳು ಈಗಾಗಲೇ ಇದೆ? ಈಗಾಗಲೇ ಒಂದು 300 ಸ್ಟಾಲ್ ಉಂಟು. 300 ಸ್ಟಾಲ್ ಅಚ್ಚುಕಟ್ಟಾದ ವ್ಯವಸ್ಥೆ ಅಚ್ಚುಗೆ ಅವರಿಗೆ ಬೇಕಾದಾಗ ಹೆಚ್ಚು. ಮತ್ತು ಇದು ಜಾಯಿಂಟ್ ವೀಲ್ ಅವರಿಗೆ ಬೇರೆ ಕೊಟ್ಟಿದೆ, ಅಲ್ಲಿ ಬೇರೆ 1-2 ಗದ್ದೆನ ಸಪ್ರೇಟಾಗಿ ಕೊಟ್ಟಿದೆ. ಅವ್ರು ಸಹ ಆಗ್ತಾಯಿದ್ದಾರೆ. ಮಳೆ ಒಂದು ಬರದಿದ್ದರೆ ಸ್ವಲ್ಪ ಇದುಂಟು ಅದಕ್ಕೆ. ಈಗ ಇದೆಲ್ಲ ಯಾವ ಜಲ್ಲೆಲ್ಲ ಹಾಕಿ ಸರಿ ಮಾಡ್ತಾರೆ. ಪುತ್ತೂರು ಬೇಡಿ ಅಂತ ಹೇಳಿದ್ರೇ ಫೇಮಸ್ ಸರ್. ಹಾಗಾಗಿ ಈ ಬಾರಿ ಎಷ್ಟು ಖರ್ಚಿನಲ್ಲಿ ಬೇಡಿ ಇದೆ ಅಂತ? ಬೇಡಿ ಅಂದಾಜು ಆಲ್ಮೋಸ್ಟ್ ಒಂದು 10 ಲಕ್ಷದ ಬೇಡಿ ಈ ಸಲ ಮಾಡ್ತಾರೆ. ಇದು ಚಂದನನ್ನು ನಾವು ಸೆಲೆಕ್ಟ್ ಮಾಡಿದ್ದೇವೆ ಜನರಿಗೆ ಬೇಕಾದ ಹಾಗೆ. ಯಾವುದು ಅದರಲ್ಲಿ ಔಟ್ ಅಂತ ಬರ್ತದೆ, ಮತ್ತು ಪರೇಲ್ ಅಂತ ಬರ್ತದೆ. ತುಂಬ ನಮೂನೆ ವೆರೈಟೀಸ್ ಉಂಟು, ಕಲರ್ಸ್ ಅದೆಲ್ಲ. ಇದು ಚಂದದ ಬಿಡಿಯನ್ನು ಈ ಸರ್ತಿ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗಿರುವಂತಹ ಈಶ್ವರ್ ಬೆಡೇಕರ್ ಸರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಜಾತ್ರೋತ್ಸವದ ಸಂಭ್ರಮದಲ್ಲಿದ್ದೇವೆ, ಸಾಂಸ್ಕೃತಿಕದ ವ್ಯವಸ್ಥೆಗಳನ್ನು ನೋಡ್ಕೊಳ್ತಾ ಇದ್ದೀರಾ. ಇಲ್ಲಿಯವರೆಗೆ ಎಷ್ಟು ಸಾಂಸ್ಕೃತಿಕಗಳು ನೋಂದಾವಣಿ ಆಗಿದೆ, ಅದರ ಬಗ್ಗೆ ಹೇಳೋದಾದ್ರೆ? ಇದುವರೆಗೆ 85 ಸಾಂಸ್ಕೃತಿಕವಾಗಿ ನಾಟಕ ಇಲ್ಲ, ಯಕ್ಷಗಾನ, ಸಂಗೀತ, ಡ್ಯಾನ್ಸ್ ಇದೆಲ್ಲ ಆಗಿ 85 ಕಾರ್ಯಕ್ರಮ ನಮಗೆ ನಟರಾಜ ವೇದಿಕೆಯಲ್ಲಿ ಏನು ನಾಡ್ದು 20 ತಾರೀಕುವರೆಗೆ ಮುಂದುವರಿಯುತ್ತದೆ. ಹಾಗೆ ಒಂದು 90ರಷ್ಟು ಭಜನೆ ಕಾರ್ಯಕ್ರಮ ನಡೀತಾ ಉಂಟು, ನಿರಂತರ ಭಜನೆ ಸೇವೆ ನಡೀತಾ ಉಂಟು. ಇದು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬರ್ತದೆ. ಅದು ಅಚ್ಚುಕಟ್ಟಾಗಿ ಎಷ್ಟು ದೇವಸ್ಥಾನದ ಎದುರುಗಡೆ ಅಚ್ಚುಕಟ್ಟಾಗಿ ನಡೀತಾ ಉಂಟು. ನಮ್ಮ ಅಧ್ಯಕ್ಷರು ಮಾರ್ಗದರ್ಶನ ಪಂಜಿಕೋಟೆ ಈಶ್ವರ್ ಭಟ್ ಅವರ ಮಾರ್ಗದರ್ಶನದಂತೆ ಅದನ್ನು ನಾನು ನೆರವೇರಿಸ್ತಾ ಇದ್ದೇನೆ. ಅದು ಅಚ್ಚುಕಟ್ಟಾಗಿ ನಡೀತಾ ಉಂಟು. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ 85 ಹೇಗೆ ಅಂತ ಹೇಳಿದರೆ ದಿವಸಕ್ಕೆ ಇಷ್ಟು ಅಂತ ಹೇಳುವಂಥದ್ದು. ಒಬ್ಬರಿಗೆ ಯಾರಿಗೂ ಕೂಡ ಬೇಸರ ಆಗದ ಹಾಗೆ ಎಲ್ಲರಿಗೂ ನಾವು ಕಾರ್ಯಕ್ರಮ ಕೊಟ್ಟಿದ್ದೇವೆ. ಎಷ್ಟು ಅಪ್ಲಿಕೇಶನ್ ಬಂದಿದೆ ಅಷ್ಟಕ್ಕೆ ಎಲ್ಲದಕ್ಕೂ ನಾವು ಕೊಡ್ತಾ ಇದ್ದೇವೆ. ಕೆಲವರಿಗೆ ಒಂದು 3/4 ಗಂಟೆ ಬರಲಿಕ್ಕೆ ಸರ್, ಇನ್ನು ಕೆಲವರಿಗೆ ಯಕ್ಷಗಾನದವರಿಗೆ ಜಾಸ್ತಿ ಬೇಕಾಗ್ತದೆ. ಆದ ಕಾರಣ 1 ಗಂಟೆ, 1/4 ಗಂಟೆ, 1.5 ಗಂಟೆಯೂ ಇರ್ಬೋದು ಯಕ್ಷಗಾನದವರಿಗೆ. ಎಲ್ಲರೂ ಚಂದ ಮಾಡಿ ಕಾರ್ಯಕ್ರಮವನ್ನು ಕೊಟ್ಟು ಇಲ್ಲಿನ ಸಂತೋಷದಿಂದ ಹೋಗಬೇಕು, ದೇವರ ಪ್ರಸಾದವನ್ನು ಪಡ್ಕೊಳ್ಬೇಕು, ಊಟದ ವ್ಯವಸ್ಥೆಯನ್ನು ತಗೊಳ್ಬೇಕು. ಇದರೊಂದಿಗೆ ನಾವು ನಮಗೆ ಅವರ ಸಲಹೆ ಕೂಡ ಬೇಕು ಅಂತ ಹೇಳುವಂಥದ್ದನ್ನು. ಸ್ಥಳೀಯ ಪ್ರತಿಭೆಗಳಿಗೆ ಮಾತ್ರನಾ ಇಲ್ಲ ಬೇರೆ ಕಡೆ? ಇಲ್ಲ, ಈಗ ಮಂಗಳೂರಿಂದ ಬಂದಿದ್ದಾರೆ, ಇನ್ನು ಬೇರೆ ಬೇರೆ ಕಡೆಯಿಂದ ಈ ಸುಬ್ರಹ್ಮಣ್ಯ ಆಗಲಿ ಅಥವಾ ಸುಳ್ಯ ಆಗಲಿ, ಈಚೆ ಬೆಳ್ತಂಗಡಿ ಆಗಲಿ ಎಲ್ಲರೂ ಬಂದಿದ್ದಾರೆ. ಈಗ ಭಜನಾ ಕಾರ್ಯಕ್ರಮ ಎಲ್ಲ ಎಲ್ಲಿ ಕಾಸರಗೋಡಿಂದ ಕಾಸರಗೋಡಿಂದಲೂ ಬಂದಿದ್ದಾರೆ ಮಾಡ್ತಾ ಇದ್ದಾರೆ. ಸುಮಾರು ಈಗ ಆಯಿತು 2 ದಿವಸ ಆಯಿತು ಭಜನೆ ಇದಾಗೋದು. ನಿನ್ನೆ ಪೂರ್ತಿ ಯಕ್ಷಗಾನ ಪಟ್ಲ ಫೌಂಡೇಶನ್ ಅವರದ್ದು, ಪಟ್ಲ ಸತೀಶ್ ಶೆಟ್ಟಿ ಅವರ ಕಡೆಯಿಂದ ತುಂಬ ಅಚ್ಚುಕಟ್ಟಾಗಿ ತುಂಬ ಒಳ್ಳೆಯ ಕಾರ್ಯಕ್ರಮ ನಡೆಯಿತು. ಇನ್ನೂ ಕೂಡ ನೋಂದಣಿ ಮಾಡ್ಕೊಳ್ಬೋದಾ? ಇಲ್ಲ,
ಇಲ್ಲ, ನಾವು 27 ಸಾಂಸ್ಕೃತಿಕವನ್ನು 27ರವರೆಗೆ ನಾವು ತಗೊಂಡಿದ್ದೇವೆ. ಅದರಷ್ಟನ್ನು ಮಾತ್ರ ಚಂದ ಮಾಡಿ ನಡೆಸ್ತಾ ಇದ್ದೇವೆ. ಭಜನಾ ಕಾರ್ಯಕ್ರಮ ಬಂದರೆ ನಾವು ಭಜನೆ ಅಂತ ಹೇಳುವಂಥ ಉದ್ದೇಶದಿಂದ ಬಂದರೆ ಇನ್ನೂ ಕೂಡ ಬಂದರೆ ಕೂಡ ನಾವು 1-2 ಜನ ಬಂದರೆ 1-2 ಜನ ಅಂತ ಹೇಳಿದ್ರೆ ಜನ ಲೆಕ್ಕ ಅಲ್ಲ, 1-2 ಟೀಮ್ ಬಂದರೆ ನಾವು ಅವರಿಗೆ ವ್ಯವಸ್ಥೆ ಮಾಡ್ತೇವೆ. ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂಥ ಸುಭಾಷ್ ರೈ ಬೆಳ್ಳಿಪಾಡಿ ಅವರಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಊಟದ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ದೀರಾ, ಇಲ್ಲಿ ಎಲ್ಲವೂ ಅಚ್ಚುಕಟ್ಟಾಗಿ ನಡೆದಿದೆ ಅಂತ ಪ್ರಥಮ ದಿನದಲ್ಲೇ ಹೇಳಿದ್ದಾರೆ. ಹೇಗಿದೆ ವ್ಯವಸ್ಥೆಗಳು ಅಂತ? ನೋಡಿ, ಇವತ್ತು ಪ್ರಥಮ ದಿವಸ ಸ್ವಲ್ಪ ಗೊಂದಲ ಆಗಿತ್ತು. ಯಾಕೆಂತ ಹೇಳಿದರೆ ತುಂಬ ಹೊಸ ಜಾಗ, ಹೊಸ ಒಂದು ವ್ಯವಸ್ಥೆ ಆಗಬೇಕಿತ್ತು. ಆದ ಕಾರಣ ಸ್ವಲ್ಪ ಗೊಂದಲ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಅಂದರೆ ಸ್ವಲ್ಪ ಇದು ಏರೋದ್ರಿಂದ ಊಟದವರೆಗೆ ಸ್ವಲ್ಪ ಗೊಂದಲ ಆಗಿತ್ತು. ಜನ ನಿಲ್ಲಕ್ಕೆಲ್ಲ ವ್ಯವಸ್ಥೆ ಆಗಬೇಕಾದ್ರೆ ಸ್ವಲ್ಪ ಕಷ್ಟ ಆಗಿದೆ. ಆದರೆ ಜನರು ಮಾತ್ರ ನಮಗೆ ಒಳ್ಳೆಯ ಸಪೋರ್ಟ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಗಂಟೆಗಳ ಅವರು ಹೊರಗೆ ಬಿಸಿಲಲ್ಲಿ ಕಾದರೂ ಕೂಡ ಯಾರು ಕೂಡ ಯಾವುದೇ ಒಂದು ಮಾತು ಆಡದೆ ಬಹಳ ಚೆಂದ ದೇವರ ಪ್ರಸಾದ ಅಂತ ಸ್ವೀಕಾರ ಮಾಡಿ ನಮಗೆ ಹೋಗಿದ್ದಾರೆ. ಬಹಳ ಸಂತೋಷ ಆಗಿದೆ. ಎಲ್ಲರ ಹತ್ರ ನಾವು ಪರಿಚಯದವ್ರ ಹತ್ರ, ಪರಿಚಯ ಇಲ್ಲದವ್ರ ಹತ್ರ ಎಲ್ಲ ಮಾತನಾಡಿ ಯಾವ ರೀತಿ ಇದೆ ಊಟದ ವ್ಯವಸ್ಥೆ, ಯಾವ ರೀತಿ ಊಟ ಉಂಟು, ಅದರ ರುಚಿ ಎಲ್ಲವನ್ನು ಕೇಳಿದ್ದೇವೆ. ಆದರೆ ಎಲ್ಲ 100ಕ್ಕೆ 100 ಜನ ಸಹ ಒಳ್ಳೆಯದಾಗಿದೆ ಅಂತಲೇ ಹೇಳಿದ್ದಾರೆ. ಯಾರು ಕೂಡ ಅದನ್ನು ದೇವರ ಪ್ರಸಾದ ಅಂತೇಳಿ ಸ್ವೀಕರಿಸಿದರೆ ಅದು ಒಳ್ಳೆಯದಾಗಿದೆ ಅಂತ ಹೇಳೋ ಮಾತು ಬಂದಿದೆ. ನಮಗೆ ತುಂಬ ತೃಪ್ತಿಯಾಗಿದೆ ನಿನ್ನೆಯ ದಿನದಲ್ಲಿ. ನಿಜವಾಗ್ಲೂ ಇವತ್ತು ಕೂಡ ನಾವು ತುಂಬ ಜಾಗ್ರತೆಯಿಂದ ಅವರನ್ನು ಕೂಡ ಆತಿಥ್ಯವನ್ನು ಅವರಿಗೆ ಕೊಟ್ಟು ಅವರನ್ನು ಇಲ್ಲಿ ಕರೆಸಿ ದೇವರ ಪೂಜೆಯನ್ನು ಮಾಡಿಸಿ ನಂತರ ಪಲ್ಲ ಪೂಜೆ ಮಾಡಿಸಿ ನಂತರ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡ್ತೇವೆ. ಸ್ವಲ್ಪ ಸಮಯ ಹೆಚ್ಚು ಕಮ್ಮಿ ಆಗ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ಪಲ್ಲ ಪೂಜೆ ಆಗದೆ ಊಟ ಕೊಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಆ ದಿವಸದಿಂದ ಲೇಟ್ ಆಗ್ತದೆ. ಇಲ್ಲಾಂದರೆ 12:30 ಗಂಟೆ ನಾವು ಊಟ ಪ್ರಾರಂಭ ಮಾಡೋದಂತೇಳಿ ಅಧ್ಯಕ್ಷರ ಮತ್ತು ವ್ಯವಸ್ಥಾಪನಾ ಸಮಿತಿ ಎಲ್ಲ ಸದಸ್ಯರು ತಿಳಿಸಿರುತ್ತಾರೆ. ಆ ರೀತಿಯ ವ್ಯವಸ್ಥೆಯನ್ನು ನಾನು ಇಲ್ಲಿ ನೋಡಿಕೊಳ್ತಾ ಇದ್ದೇನೆ. ಅದಕ್ಕೆ ತುಂಬ ವಾಲಂಟಿಯರ್ಸ್, ಇವತ್ತು ಬೇಕಾದಷ್ಟು ವಾಲಂಟಿಯರ್ಸ್ ಇದ್ದಾರೆ. ಸಾಧಾರಣ ಒಂದು 250 ಜನ ವಾಲಂಟಿಯರ್ಸ್ ಇರ್ಬೋದು ಅಂತ ನನಗೆ ಕಾಣ್ತದೆ ಈಗ ಲೆಕ್ಕದಲ್ಲಿ ನೋಡಿದರೆ. ಆದರೆ ಒಂದು 200 ಜನ ಇದ್ದರೂ ನಮಗೆ ಸಾಕಾಗ್ತದೆ, ಅಷ್ಟು ಬೇಕಂತ ಇಲ್ಲ. ಅಷ್ಟು ಒಳ್ಳೆಯ ಒಂದು ವ್ಯವಸ್ಥೆ ರೀತಿಯಲ್ಲಿ ವಾಲಂಟಿಯರ್ಸ್ ತುಂಬ ಉತ್ಸಾಹದಿಂದ ಬರ್ತಾ ಇದ್ದಾರೆ. ಇದು ನಮಗೆ ಸಂತೋಷ ಆಗ್ತಾಯಿದೆ. ಯಾವುದೇ ಒಂದು ಇಲ್ಲಿ ಜವಾಬ್ದಾರಿ ತೆಕ್ಕೊಳ್ಳೋದು ನಮಗೆ ಆಗ್ತಿತ್ತು, ಇಲ್ಲಿ ಕಷ್ಟ ಆಗ್ಬೋದು ಅದು ಇದು ಅಂತೇಳಿ ಯಾವುದು ಕಷ್ಟ ಸಹ ಇಲ್ಲ. ಭಾಳಷ್ಟು ಜನ ವಾಲಂಟಿಯರ್ಸ್ ಇಷ್ಟು ಜನ ಸೇರ್ತಾರೆ ನಮಗೆ ಗೊತ್ತಿಲ್ಲ. ಆಯಿತು, ತುಂಬ ಜನ ಸೇರ್ತಾ ಇದ್ದಾರೆ. ಇವತ್ತಿನ ಮುಂದಿನ ದಿನದಲ್ಲಿ ಇನ್ನೂ ಸಹ ಜಾಸ್ತಿ ವಾಲಂಟಿಯರ್ಸ್, ಊಟಕ್ಕಿಂತ ಜಾಸ್ತಿ ವಾಲಂಟಿಯರ್ಸೇ ಬರ್ತಾರೆ ಅಂತ ಆಗ್ತದೆ. ಅದೇ ಹೇಳ್ತಾ ಇದ್ದೆ ನಾನು. ಎಲ್ಲರೂ ಸಪೋರ್ಟ್ ಫೋನಲ್ಲಿ ಕೇಳ್ತಾ ಇದ್ದಾರೆ ಬರಬೇಕಂತ ಹೇಳೋ ರೀತಿ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಭಾಳ ಸುಲಭ ಆಗ್ತಾಯಿದೆ. ಆದ ಕಾರಣ ನಮಗೆ ಹಿರಿಯರಿಗೆಲ್ಲ ಸಾಧಾರಣ ನಾವು ಹಿರಿಯರಿಗೆ ಹೇಗೂ ಕೂತು ವ್ಯವಸ್ಥೆ ಉಂಟು. ಮಕ್ಕಳು ತಾಯಂದಿರಿಗೆ ಸಹ ಅವರನ್ನು ನಾವು ನೋಡಿದರೆ ಅವರನ್ನು ಕರ್ಕೊಂಡು ಬಂದು ಕೂತುಳಿಸ್ತೇವೆ. ಅಂಗವಿಕಲರು ಅಂಥವ್ರು ಬಂದರೂ ಅವರನ್ನು ಬಂದು ಕೂತುಳಿಸಿ ಊಟ ಮಾಡುವ ವ್ಯವಸ್ಥೆ ಮಾಡ್ತಾರೆ. ಮೊದಲಿಗೆ ಯಾಕೆಂದರೆ ಇವತ್ತಿನ ಸೇವೆ ಮಾಡಿದ್ದಾರೆ ಯಾರು ಅವರನ್ನು ಫಸ್ಟಾಗಿ ಕೂತುಳಿಸು ನಮ್ಮ ಕ್ರಮ. ಯಾಕೆಂತೇಳಿ ಅವರಿಗೆ ಕೊಟ್ಟು ನಂತರ ಮುಂದಿನ ಕೆಲಸ ನಾವು ಮಾಡ್ತೇವೆ. ಎಲ್ಲರಿಗೆ ಸಹ ಇಲ್ಲ ಅಂತ ಹೇಳೋದಿಲ್ಲ, ವ್ಯವಸ್ಥೆ ಮಾಡಿ ಸ್ವಲ್ಪ ತಾಳ್ಮೆಯಿಂದ ಕಾದರೆ ಕೂತ್ಕೊಂಡು ವ್ಯವಸ್ಥೆ ಸಹ ನಾವು ಮಾಡ್ತೇವೆ. 4 ಗಂಟೆವರೆಗೆ ಸಹ ಕೂತ್ಕೊಂಡು ವ್ಯವಸ್ಥೆ ನಿನ್ನೆ ಮಾಡಿದ್ದೇವೆ. ಇವತ್ತು ಜನ ಎಷ್ಟು ಹೊತ್ತಿದೆ ಅಷ್ಟೊತ್ತು ಸಹ ಕೂತ್ಕೊಂಡು ಸಹ ಉಂಟು. ಬಫೆಯಲ್ಲಿ ಸಹ ವ್ಯವಸ್ಥೆ ಮಾಡ್ತೇವೆ. ಅನ್ನಛತ್ರದ ಸ್ಥಳ ಬದಲಾವಣೆ ಆಗಿದೆ, ಹಾಗೆಯೇ ಊಟದ ಮೆನುವಲ್ಲಿ ಕೂಡ ಏನಾದರೂ ಚೇಂಜಸ್ ಮಾಡ್ಕೊಂಡಿದ್ದೀರಾ? ಪ್ರತಿದಿನ ಕೂಡ ನೀವು ಕೇಳಿದ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ನಾನು ಸಹ ಈಗ ಹೋಗಿ ಹರೀಶ್ ಭಟ್ರ ಹತ್ರ ಕೇಳಿ ನಾನು ಬದಲಾವಣೆ ಉಂಟು ಅಂತೇಳಿ ಅವ್ರು ಹೇಳಿದರು. ಇವತ್ತಿನವರೆಗೆ ಮಾಡಲಿಲ್ಲ, ಮುಂದಿನದಲ್ಲಿ ಮಾಡುವ ಅಂತ ಹೇಳಿದ್ದಾರೆ. 1 ಬಗೆ ಸ್ವೀಟ್ ಮತ್ತು 6 ಬಗೆ ಅನ್ನ ಸೇರಿ 6 ಬಗೆ ವ್ಯವಸ್ಥೆ ಉಂಟು. ಉಪ್ಪಿನಕಾಯಿ, ಆಮೇಲೆ ಪಲ್ಯ, ಆಮೇಲೆ ಗಶಿ, ಸಾಂಬಾರು, ಆಮೇಲೆ ಪಾಯಸ, ಹೀಗೆ 7 ಬಗೆಯ ಐಟಮ್ಸ್ ನಾವು ಮಾಡಿದ್ದೇವೆ. ಅದು ಅಂದರೆ ಕೂತೂಟ ಮಾಡುವವರಿಗೆ ಎಲೆಯ ವ್ಯವಸ್ಥೆ. ಬಫೆಯಲ್ಲಿ ಆದರೆ ನಾವು ಸ್ಟೀಲ್ನ ತಟ್ಟೆ ಮತ್ತು ಹಳೆ ತಟ್ಟೆಯಲ್ಲಿ ವ್ಯವಸ್ಥೆ ಮಾಡ್ತೇವೆ. ಯಾಕಂದರೆ ಇಲ್ಲಿ ಸ್ವಲ್ಪ ಹೊಸ ವಾತಾವರಣ ಸ್ವಲ್ಪ ಕಷ್ಟ ಆಗ್ತದೆ. ಆದ ಕಾರಣ ಅದನ್ನು ಸಹ ಮಾಡಿದೆ. ಮುಂದಿನ ದಿನದಲ್ಲಿ ಸ್ಟೀಲಿನ ಬಟ್ಟೆಯಲ್ಲಿ ಮಾಡೋದಂತೇಳಿ ಒಂದು ನಮ್ಮ ಆಡಳಿತ ಸಮಿತಿಯ ಅಧ್ಯಕ್ಷರ ಒಂದು ಇದರಲ್ಲಿ ಮಾತುಕತೆಯಿಂದ ನಾವು ಮಾಡ್ತಾ ಇದ್ದೇವೆ. ಹಾಗೆ ಮುಂದುವರಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗಿರುವಂಥ ನಳಿನಿ ಪಿ ಶೆಟ್ಟಿ ಮೇಡಮ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ಹಲವಾರು ದೇವಸ್ಥಾನಗಳ ಅಭಿವೃದ್ಧಿಯಲ್ಲಿ ನೀವು ಕೂಡ ಕೈ ಜೋಡಿಸಿದ್ದೀರಾ. ಈಗ ಭಾಗ್ಯ ಬಂದಿರುವಂಥದ್ದು ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಸಂದರ್ಭದಲ್ಲಿ ನೀವು ಸಮಿತಿ ಸದಸ್ಯರಾಗಿರುವಂಥದ್ದು. ಜಾತ್ರೆಗೆ ಸಂಭ್ರಮ ಹೇಗಿದೆ? ಯಾವ ಒಂದು ಸಮಿತಿಯನ್ನು ನೋಡ್ಕೊಳ್ತಾ ಇದ್ದೀರಾ, ಅದರ ಬಗ್ಗೆ? ನಾನು ಜಾತ್ರೆ ಸಂಭ್ರಮ ಭಾರಿ ಚೆಂದಾಗಿ ನಡೆಯುತ್ತದೆ, ಮೊನ್ನೆಯಿಂದಲೂ ನಡೀತಾ ಇದೆ. ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ನಡೆಯುತ್ತವೆ. ನಾನು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾನು ಮೇಯ್ನಾಗಿ ನೋಡಿಕೊಳ್ತಿದ್ದೇನೆ. ನಾಳ್ದು 19 ತಾರೀಕು ತನಕವೂ ಇದೆ. ಮತ್ತು ಒಂದು ದಿನ ರಥೋತ್ಸವದ ದಿನ ಇಲ್ಲ. ಎಲ್ಲ ಚಟುವಟಿಕೆಗಳು ಚೆನ್ನಾಗಿ ನಡೆಯುವಂತೆ ನೋಡಿಕೊಳ್ತಿದ್ದೇವೆ. ಈ ವರ್ಷದಿಂದ ಅನ್ನಛತ್ರವನ್ನು ಕೂಡ ಇಲ್ಲೇ ಮಾಡಿದ್ದಾರೆ. ಇದರ ಬಗ್ಗೆ? ಅನ್ನಛತ್ರ ಭಾರಿ ಚೆಂದ ಮಾಡಿದ್ದಾರೆ. ಮತ್ತು ಜನಗಳೆಲ್ಲ 10,000 15,000 ಜನಗಳು ಬರ್ತಾರೆ. ಜನಸಂದಣಿ ಜಾಸ್ತಿ ಇದೆ.
ಅದನ್ನು ನೋಡುವಾಗ ಇದನ್ನು ನೋಡೋ ಖುಷಿ ಆಗ್ತದೆ. ಇಲ್ಲಿ ಒಂದು ಕೆರೆಯ ಹತ್ತಿರವೇ ನಡೆಯುತ್ತಿದೆ ಎಂಬುದೊಂದು ಖುಷಿ ಅದರಲ್ಲಿ. ಇಲ್ಲೇ ನಡಿಬೇಕು ಅಂತ ದೇವರಿಗೆ ಒಂದು ಮನಸ್ಸಿತ್ತು, ಹಾಗೆ ಇಲ್ಲೇ ನಡೆಯುತ್ತದೆ ಈ ಸಲ. ಹೇಗೂ ಇಲ್ಲಿ ಎಲ್ಲ ಮನೆಗಳನ್ನು ತೆಗೆದು ಎಲ್ಲ ಇದು ಮಾಡಿದ್ದೇವೆ, ಚೆಂದ ಮಾಡಿದ್ದಾರೆ. ಅದರಿಂದ ನಮಗೂ ಖುಷಿ ಆಗ್ತಿದೆ, ಜನಗಳು ಬರ್ತಾರೆ, ಎಲ್ಲ ಸಂತೋಷದಿಂದ ಊಟವನ್ನು ಮಾಡಿ ಹೋಗ್ತಿದ್ದಾರೆ ಅಂತೇಳಿ ಖುಷಿ ಆಗ್ತದೆ. ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂಥ ವಿನಯ್ ಸುವರ್ಣ ಸರ್ ಇದ್ದಾರೆ. ಎಲ್ಲವೂ ಕೂಡ ಜಾತ್ರೋತ್ಸವದ ಸಂದರ್ಭದಲ್ಲಿ ಅಚ್ಚುಕಟ್ಟಾಗಿ ನಡಿಬೇಕು ಅಂತ ಹೇಳಿದರೆ ಇವರ ಒಂದು ನೇತೃತ್ವ ಕೂಡ ಪ್ರಮುಖವಾಗಿದೆ. ಅನ್ನಛತ್ರದಲ್ಲಿ ಇರ್ತಾರೆ, ದೇವಾಲಯದ ಒಳಗೆ ಧಾರ್ಮಿಕ ಕಾರ್ಯಗಳಾಗ್ತಾ ಇದೆ ಅಂತ ಹೇಳಿದಾಗ ಅಲ್ಲೂ ಇರ್ತಾರೆ, ಜಾತ್ರಾ ಗದ್ದೆಯಲ್ಲಿ ಏನೋ ಒಂದು ಆಯಿತು ಅಂತ ಹೇಳಿದಾಗ ಅಲ್ಲಿಗೂ ಇರ್ತಾರೆ. ಹಾಗಾಗಿ ಎಲ್ಲ ಭಾಗದಲ್ಲೂ ಇರುವಂಥವರು ಜಾತ್ರೆಯ ಸಕ್ಸಸ್ ಆಗಿ ನಡಿಬೇಕು ಅನ್ನೋದಕ್ಕೆ ಮುಖ್ಯವಾಗಿ ಪಾತ್ರ ಇರೋವಂಥದ್ದು ವಿನಯ್ ಸರ್ ಅವ್ರದ್ದು ಕೂಡ ಮಾತಾಡಬೇಕು. ನಮಸ್ತೆ ಸರ್. ನಮಸ್ತೆ. ಜಾತ್ರೆಗೆ ಸಂಭ್ರಮ, ಓಡಾಟ ಅಂತೂ ತುಂಬಾ ಇದೆ. ಎಲ್ಲಿ ನೋಡಿದ್ರು ನೀವೇ ಕಾಣಿಸ್ತಾ ಇದ್ದೀರಾ ಸರ್, ಅಲ್ಲೂ ಇಲ್ಲೂ ಎಲ್ಲ ಕಡೆಯಲ್ಲೂ. ಹಾಗಾಗಿ ಹೇಗಿದೆ ಸಂಭ್ರಮ, ಎಂಚ ಉಂಡು ಸಂಭ್ರಮ, ಅವಿತ ಒಟ್ಟುಗೂ ಮುಲ್ಪದ ವ್ಯವಸ್ಥೆಯ ಬಗ್ಗೆ ಪಾತ್ರನ ಇರ್ತದೆ. ಇಂಕ್ಲ ಮುಲ್ತ ವ್ಯವಸ್ಥೆಗನ್ನ ಎಂಕ್ಲೆ ಅಧ್ಯಕ್ಷರು ಒಂಜಿ ಉಸ್ತುವಾರಿ ಕೊಡ್ತಾರೆ. ಎಂಕಿಡಿ ಓಲ್ಡ್ರ ನೋಡಿ ಮಾತ ಉಸ್ತುವಾರಿ ಕೊಡ್ತಾರೆ. ಈ ಖಂಡದ ತಿಪ್ಪು, ಅಂಗಡಿದ ಆಗಲೇ ಅಚ್ಚುಕಟ್ಟಾತು, ವ್ಯವಸ್ಥೆ ನೀರಿದ ಬಗ್ಗೆ ತಿಪ್ಪು, ಕ್ಲೀನಿಂಗ್ ಮೈನ್ ಆತ ಕ್ಲೀನಿಂಗ್ ಅಲ್ಲಿ ಪನ್ನಾಗ ಮಸ್ತ್ ಸಮಸ್ಯೆ ಪುನಃ ಇನ್ನೂರ ಸರಿಮಂತದ್ದು ಒಂದು ಅಂಗಡಿದಾಗ್ಲಿಗೆ ಒಕ್ಕ ಮೂಲೆ ಸ್ವಚ್ಛತೆದ ಬಗ್ಗೆ ಯಾಕಲ್ಲ ಅಂಜನೆ ಕಾಂಡೆ ಬಣ್ಣಾಗ ಕ್ಲೀನಿಜ್ ಆಂಡು ಆಗಲಂಜಿ ಫಿನೈಲ್ ಪಾಡ್ದು ಐನೊಂಜಿ ಅಚ್ಚುಕಟ್ಟಾತು ಮಂತವ್ರನ್ನ ಮುಖ ನೀರ್ದ ಸೈಡ್ ಕೈದೆಕ್ಕುನ ಅವಲ ಅಂಜನೆ ಮಾತ ವಿಷಯ ಅಲ್ಲ ನೀಟ್ ಆತು ಮಂತನ ಇಂಕಲ ಅಧ್ಯಕ್ಷರೈನ ಈಶ್ವರ ಭಟ್ರು ಫುಲ್ಲು ಉಸ್ತುವಾರಿನ ಕೊಡ್ತಾರೆ. ಹಿಂಗೆ ಉಸ್ತುವಾರಿ ಅಂಡ ಬಾಕಿದಾಗಲೇ ಇರ್ತದೆ ಒಂಜಿ ಮಾತ ನೆನ್ನ ತೂ ನೋಡೋದು ನಾ ಕೆಲವು ವಿಷಯ ಎಂಕ ಅನುಭವ ಉಂಟು ಮತ್ತು ನಾನು ಹಿಡಿದತ್ತು ಮಾತ ವಿಷಯ ನಡ ಕೀನು ಇರಾರು ಇಂಚಾಂಡ ವಿನರ ಅವಳು ಕ್ಲೀನ್ ಆಡ ಮೂಲು ಕ್ಲೀನ್ ಆಡ ಒಣಸದವಳು ಬುಕ್ ಅಂಗಡಿದಾಗಲ ಎಂಕ ಪೋನು ಬರ್ರಲ್ಲಿ ಅದನ್ನ ವ್ಯವಸ್ಥೆ ನೀರೇ ತೂ ನೋಡು ಇಂಚಿನ ಊರ ಎರಡು ಬರ್ಸ ಬರ್ತದ ಚೂರು ಕೆಸರಾಂಡ ಜಲ್ಲಿ ಬುರ ಪಾಡ್ದು JCB ಡೈನ್ ಕ್ಲೀನ್ ಮಂತದ ದಾಲ ಸಮಸ್ಯೆ ಇಜ್ಜಿ ಅಂಡ ಕೋಡೆ ಪಾಪ ಬರ್ಸಾರ್ನ ದಾಲ ಮನ್ಪಿರ ಪೂರ ಸ್ಥಿತಾತ್ ಆಂಡ ಅಲ್ಲ ತೊಂದರೆ ಇಜ್ಜಿ ಅಂತೂ ಅಚ್ಚುಕಟ್ಟಾತ್ ಈಶ್ವರ ಭಟ್ರನ ಎಂಕಲ ಅಧ್ಯಕ್ಷರ ನೇತೃತ್ವಡು ಕ್ಲೀನ್ ತಾವೊಂದು ಅಕ್ಕಲ ಮುಕ್ಕಲು ಮನ್ಪುರ ಪನ್ಪನೆಲ್ಲ ಕಾಪು ಜರಿ ಇருந்து ಯಾನೇ ಮನ್ಪು ಏನು ಪನ್ಪನೆಕ್ಲ ಮನ್ಪುರು ಅಂದ ಅವಿತ ಬಗೆಲ್ಲ ಪನುಡು ಸರ್ ದಯ ಪಂಡ ಜನಕುಲ್ಲ ಪನೊಂದುಲ್ಲೇರು ವಿನಯನ್ನೇ ಉಲ್ಲೇರತ್ತ ಬುಕದಾದ ಪೋಡಿಗೆ ಪನ್ಪಿನಂಚಿನವುಲ ಉಂಡು ಜನಕ್ಲೆಗೆ ಜನಕಲ್ನ ಅಭಿಪ್ರಾಯಲೆಲ್ಲ ಕೇನೊಂದುಲ್ಲಾರ ಅದನ್ನ ಬದಲಾವಣೆ ಮನ್ಪೋಡ ಅವಿತ ಬಗ್ಗೆ ಅದನ್ನ ವಾರ ಸ್ಟಾರ್ಟಿಂಗ್ ಬಂತಾರೆ ಮಾತ ವ್ಯವಸ್ಥೆನ ತೂ ನೋಡೊಂದು ಮರ ಬಿಲ್ಡಿಂಗ್ ಇದೆ ನೋಡು ಐತ ಬಗೆಲ್ಲ ಅವು ಕೆಲವು ಮೊರಣಿ ಬೇರ್ನ ಅವು ಕೆಲವು ಬಿಲ್ಡಿಂಗ್ ಇದೆ ಪುನಃ ಅವು ರೋಡ್ ಸೈಡ್ ಅವು ನೈಟೇ ಮನ್ಕೊಡಪ್ಪ ಧೂಳು ಅವು ಒಂದು ಮುಗ್ಲಾತಿ ಸ್ವತಃ ಯಾನೆ ಗಾಡಿ ಹುಲ್ದದು ಕಾಂಡ ಯಾರನಾಗ ಆ ಮಣ್ಣು ಪೂರ ತೆರವಾಗ್ತಾನೆ ನೀಟ್ ಮಂತ ಕೊಡ್ತಾರೆ ಅಂಡ್ ಒಂಜಿ ಜವಾಬ್ದಾರಿ ಲೆಂಕ ಕೊರ್ದಿತ್ತಾರೆ ಐನ ನೀಟ್ ಮಂತ್ ಕೊರಡೊಂದು ಮೂಲೆದೈತೆ ತೂಪಾರ ನಿಗಲು ಕಣ್ಣಾರೆ ಎಂಚ ದುಂಬು ಎಂಚೈತನ ಬಲ್ಲೆ ಆ ಒಂದು ಹುಚ್ಚು ಒಂದು ಪೂರ ಇತ್ತಲ್ಲ ಇಲ್ಲೊಂದು ಅದು ಮಾಲಿಂಗೇಶ್ವರ ನಮ್ಮನ್ನತೆ ಮನ್ನ ಕ್ಲೀನ್ ಮಂತವ್ರನ್ನ ನಮಕ್ ಒಂಜಿ ಯೋಗ ಭಾಗ್ಯ ತಿಕ್ಕದನ ಅಧ್ಯಕ್ಷರು ಎಂಚ ಬಂದಿರ ಆಗ ಅಂಚೆನ ಹೋಪ್ ನಂಕಲ ಅದು ಕ್ಲೀನ್ ಆತು ತುಲೆ ಒಣಸದ ಹಸನಿಗೆ ಏತ್ ಲಕ್ಷ ಗಟ್ಟಲೆ ಜನ ಬಂದ್ಪೇರು ಭಾರಿ ಸೋಕಾತನ ವ್ಯವಸ್ಥೆ ಅಂಚ ನೀತ್ ಭಕ್ತರಿಗೆ ಮೂಲೊಂಜಿ ಒಣಸು ಮನ್ಪುಲೆ ಕಾಣ್ ಓಕೆ ಸರ್ ಥ್ಯಾಂಕ್ ಯು ರಂಚನೆ ಮುರಣಜಿ ವೀಡಿಯೋಲ ತೂಯ ಎಂಕುಲು ಹಸಿ ಕಸ ಒಣ ಕಸ ಐನು ಕ್ಲೀನ್ ಮನ್ಪೆರೆ ಜನಕ್ಕಲು ದುಂಬು ಬತ್ತಿಜೇರಿ ಪನ್ನಗ ಈರೇ ಜತ್ತದ ಮಂತರು ಸರ್ ದಾದ ಅಂಡಲ್ಪದ ಇನ್ಸಿಡೆಂಟ್ ಅವು ವಿಶೇಂಚಿನ ಅಂಡ ಅವು ಭಯಂಕರ ಸ್ಮೆಲ್ ಇತ್ತಲ್ಲ ಅವು ಎಂಕಲ ಈ ತರಕಾರಿ ಪೂರ ಕಾಡ್ನೊಂಜಿ ಹಿಂಗು ಗುಂಡಿ ಕಟ್ ಮಸ್ತ್ ದಿನತ್ತ ಪೂರ ಇತ್ತಂಡ ಅವು ಒಂಜಿ ವಾರಕ್ಕೆ ದುಂಬುಲ ಹೆಂಗ್ಲ ವರ್ಕರ್ನಾಗ್ಲಿ ಎತ್ತದ ಆಗ್ಲಿ ಕೆಲವು ಸ್ಮೆಲ್ ವರ್ಕ್ನು ಐನ ಅಪ್ಪಜಿಂದ ಒಟ್ಟಿಗೆ ಇತ್ತೇರು ಒಕ್ಕ ಯಾನೈನ ಸ್ವತಃ ಒಂಜಿ ಜತ್ತದು ಬೇಲೆ ಮಂತೆ ಕ್ಲೀನ್ ಮಂತೆ ಕೂಡ ಆಗಲ್ಲ ಇತ್ತು ಕ್ಲೀನ್ ಅಂತಾರೆ ಒಟ್ಟಿಗೆ ಸೇರಿದು ನಮ್ಮಲ್ಲ ಒಟ್ಟಿಗೆ ಸೇರ್ನೈತು ಆತು ಆಗಲ್ಲ ಜತ್ತದು ನಮ್ಮ ಜಂಪನ ಕ್ಲೀನ್ ಮನ್ಬಿಡಂಗೆ ಆಗ್ಲಿಕ್ಕೆ ಇರೋ ಜಾರಿ ಆಯ್ಚಿ ಜತ್ ಒಟ್ಟಿಗೆ ಒಗ್ಗಟ್ಟಿಡ್ಬೇಕು ಸ್ವಚ್ಛತೆ ಅಂದು ಮಂತ ನಮ್ಮ ದುಂಬಾತ ಜತ್ತದು ಅಂಚೆ ಇತ್ತ ಪೂರ ನೀಟ್ ಅಂಡ ಅವಳು ತುಂಬ ಗಲೀಜ್ ಇತ್ತಂಡ ಭಯಂಕರ ಗಲೀಜಿ ಸ್ಮೆಲ್ ಪೂರ ಇತ್ತಂಡವು ಅವು ಒಂಜಿ ಬೇಲೆಲ್ಲ ಊರೆಲ್ಲ ತೂಪನ್ನ ಒಟ್ಟುಗು ಕೆಲಸದಕ್ನೊಟ್ಟಿಗೆ ಕೆಲಸದಕ್ಲಾದಿಲ್ಲ ಇರು ಮುಂದುವರೆಯಲ್ಲ ರೆಡಿ ಉಲ್ಲರು ಪನ್ಪಿನ ಮಹಾಲಿಂಗೇಶ್ವರ ದೇವರಿಂದ ನಾತಿ ಇರಾಗ ಆರೋಗ್ಯ ಭಾಗ್ಯನ ಕೊರಡು ಪಡೆದ ಆಶಿಸವ ಸರ್ ಥ್ಯಾಂಕ್ ಯು ಸೊ ಮಚ್. ಮಹಾಲಿಂಗೇಶ್ವರ ದೇವರಿಗೆ ವಂದಿಸುತ್ತಾ ನಾನು ಈ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿದ್ದು
ಈಗ 3ನೇ ದಿನದ ಜಾತ್ರೋತ್ಸವ ಸಂಭ್ರಮ ನಡೀತಾ ಇದೆ. ಒಂದು ಕಡೆ ಭಜನಾ ಕಾರ್ಯಕ್ರಮ, ಇನ್ನೊಂದು ಕಡೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ನಮ್ಮ ಭೋಜನ ಶಾಲೆ ಅನ್ನಪೂರ್ಣ ಭೋಜನ ಶಾಲೆಯಲ್ಲಿ ಹಲವಾರು ಜನರಿಗೆ ಶುದ್ಧವಾಗಿ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ದೇವರಿಗೆ ಪ್ರಸಾದವನ್ನು ಹಂಚುತ್ತಿದ್ದೇವೆ. ಎಲ್ಲರೂ ಅದನ್ನು ಸ್ವೀಕರಿಸಿ ಮಹಾಲಿಂಗೇಶ್ವರ ದಯೆಗೆ ಪ್ರಾಪ್ತರಾಗಬೇಕೆಂದು ನಾನು ಕೇಳಿಕೊಳ್ತೇನೆ. ಮಹಾಲಿಂಗೇಶ್ವರ ಭಜನಾ ಮಂಡಳಿಯ ಸಂಚಾಲಕರಾಗಿರುವಂತಹ ಗೋಪಾಲಕೃಷ್ಣ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಭಜನಾ ಸೇವೆ ದೇವಾಲಯದಲ್ಲಿ ಯಾವುದೇ ರೀತಿಯಾದಂತಹ ಧಾರ್ಮಿಕ ಕಾರ್ಯಕ್ರಮಗಳು ಇದೆ ಅಂತ ಹೇಳಿದಾಗ ಗೋಪಾಲಕೃಷ್ಣ ಸರ್ನ ನೇತೃತ್ವದಲ್ಲಿ ಒಂದು ಭಜನಾ ಕಾರ್ಯಕ್ರಮ ಅಂತೂ ಇದ್ದೇ ಇರುತ್ತೆ ಸರ್. ಈಗ ಜಾತ್ರೋತ್ಸವದ ಸಂದರ್ಭ ಇಲ್ಲೂ ಇದೆ, ಇದರ ಬಗ್ಗೆ ಹೇಳೋದಾದ್ರೆ ಭಜನಾ ಕಾರ್ಯಕ್ರಮ ಹತ್ತೂರ ಒಡೆಯ ಪುತ್ತೂರ ಮತ್ತು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಜಾತ್ರೋತ್ಸವದ ಭಜನಾ ಕಾರ್ಯಕ್ರಮ ಆಗಬೇಕನ್ನುವಂಥದ್ದು ಭಕ್ತರ ಆಶಯ. ನಮ್ಮ ಮಹಾಲಿಂಗೇಶ್ವರ ಭಜನಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ದಶಮಾನೋತ್ಸವದ ಹೊಸ್ತಿಲಲ್ಲಿ ಇದೆ. 10 ವರ್ಷಗಳ ಹಿಂದೆ ನಮ್ಮ ಮಹಾಲಿಂಗೇಶ್ವರ ಭಜನಾ ಸೇವಾ ತಂಡ ಪ್ರಾರಂಭ ಆಗುವ ಮೊದಲು ನಮಗೆ ದೂರದ ಮಧೂರಿನಿಂದ ಒಂದು ಬೇಡಿಕೆ ಬಂದಿತ್ತು, ನಿಮ್ಮ ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಒಂದು ಭಜನೆ ಮಾಡುವಂಥ ಅವಕಾಶ ಒದಗಿಸಿಕೊಡ್ಬೇಕಂತ. ಅವರ ಆ ಬೇಡಿಕೆಯನ್ನು ನಾವು ಕೂಡ ಗಂಭೀರವಾಗಿ ಗಮನಿಸಿದಾಗ ನಮಗೂ ಆಯಿತು, ನಾವು ಪುತ್ತೂರಿನವರಾಗಿ ಇಲ್ಲಿ ಭಜನೆ ಮಾಡಿದೆ, ಹತ್ತೂರಿನಿಂದ ಬಂದು ಇಲ್ಲಿ ಭಜನೆ ಮಾಡ್ತಾರೆ, ಅವರಿಗೆ ಅಷ್ಟು ಆಶಯ ಇದೆ ಅಂತೇಳಿ ಅನ್ನಿಸುವಾಗ ನಾವು ಯಾಕೆ ಮಾಡಬಾರ್ದು ಅನ್ನುವಂಥ ಕಲ್ಪನೆ ಇಟ್ಟುಕೊಂಡು ಒಂದು ತಂಡವನ್ನು ಸ್ಟಾರ್ಟ್ ಮಾಡಿದೆವು. ಆನಂತರ ಬಂದಂತಹ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಬೇರೆ ಬೇರೆ ಸಮಿತಿಗಳು ಬಂದಿದೆ, ವ್ಯವಸ್ಥಾಪನಾ ಸಮಿತಿಗಳು. ಪ್ರತಿಯೊಬ್ಬರು ಕೂಡ ನಮಗೆ ಭಜನೆಗೆ ಬೇಕಾದಂಥ ಪೂರಕವಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ವರ್ಷ ಕೂಡ ವಿಶೇಷವಾಗಿ 88 ತಂಡಗಳು ನಮ್ಮ 10 ತಾರೀಕಿನಿಂದ ಬೆಳಿಗ್ಗೆ 7 ಗಂಟೆಗೆ ಆರಂಭವಾದಂಥ ಭಜನೆ 24 ತಾರೀಕಿನ ಸಂಜೆಯ ತನಕ 88 ತಂಡಗಳು, ಅದು ವಿಶೇಷವಾಗಿ ಮಂಗಳೂರು ಇರ್ಬೋದು, ಮಧುರ ಇರ್ಬೋದು, ಕಾಸರಗೋಡು ಇರ್ಬೋದು, ಕುಂಬಳೆ ಇರ್ಬೋದು, ಉಡುಪಿ ಇರ್ಬೋದು, ಬೆಂಗಳೂರು ಇರ್ಬೋದು, ಇಂಥ ಕಡೆಗಳಿಂದ ಇಲ್ಲಿ ಭಜನೆ ಮಾಡಲಿಕ್ಕೆ ಅವರಾಗಿ ಕೇಳಿಕೊಂಡು ಬಂದಿದ್ದಾರೆ. ನಮ್ಮ ವ್ಯವಸ್ಥಾಪನಾ ಸಮಿತಿಯವರು, ಅರ್ಚಕ ನೌಕರ ವೃಂದದವರು ಮತ್ತು ಭಕ್ತ ಮಹಾಶಯರೆಲ್ಲರೂ ಇದಕ್ಕೆ ಪೂರಕವಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರ ಸಹಕಾರದಲ್ಲಿ ನಮ್ಮ ಈ ಭಜನಾ ಕಾರ್ಯಕ್ರಮ ನಿರ್ವಿಘ್ನವಾಗಿ ಮುಂದುವರಿತಾ ಉಂಟು. ಇವತ್ತು ಬೆಳಿಗ್ಗೆ ನಮ್ಮ ಭಜನೆ 7 ಗಂಟೆಗೆ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ 7 ಗಂಟೆಗೆ ಸಾಕ್ಷಾತ್ ಶಿವ ತಂಡ ಕಾಣಿಯೂರು, ಆನಂತರ ಸಿದ್ಧಿದಾತ್ರಿ ಆರ್ಲಪ್ಪದವು, ಹಾಗೆಯೇ ಅರಸುಮುಂಡ್ಯ ತಾಯ ತಂಡ ಪುತ್ತೂರು, ಆಮೇಲೆ ಮಂಗಳೂರು ರಾಮಕ್ಷತ್ರಿಯ ತಂಡ ಮಂಗಳೂರಿಗೆ, ಬೇರೆ ಬೇರೆ ತಂಡ, ಇವತ್ತೊಂದು 7 ತಂಡಗಳಿಂದ ಭಜನಾ ಕಾರ್ಯಕ್ರಮ ನಡೀತಾ ಉಂಟು. ಸಂಜೆಯ ವೇಳೆಯಲ್ಲಿ ದೇವರ ಬಲಿ 5:15 ಹೊರಡ್ತದೆ ಅನ್ನುವಂಥ ಕಾರಣ ಇರುವುದರಿಂದ, ಒಂದು ಶುಭ ಕಾರ್ಯ ಇರುವುದರಿಂದ ನಾವು ಒಂದು ತಂಡ ಮಾತ್ರ 4:15ರಿಂದ 5:15ರವರೆಗೆ ಒಂದು ತಂಡಕ್ಕೆ ಅವಕಾಶ ಕೊಡ್ತೇವೆ. ಒಟ್ಟಾಗಿ ನಮ್ಮ 10 ದಿನದಲ್ಲಿ 88 ತಂಡಗಳು ಭಜನಾ ಸೇವೆಯನ್ನು ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ಈ ಪುತ್ತೂರಿನ ಮಣ್ಣಿನಲ್ಲಿ ನಮಗೆ ಭಜನೆ ಸಿಕ್ಕಿದ್ದು ದೊಡ್ಡ ಭಾಗ್ಯ ಅನ್ನುವ ನೆಲೆಯಲ್ಲಿ ಮಾಡ್ತಾ ಇದ್ದಾರೆ. ಈಗಲೂ ಕೇಳ್ತಿದ್ದಾರೆ, ಸರ್ ಅವಕಾಶ ಇದೆಯಾ ಅಂತ. ಪ್ರಸನ್ನವದನಂ ಧ್ಯಾಯೇ ಸರ್ವವಿಕೋಪಶಾಂತಯೇ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೀ ನಮೋಸ್ತುತೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧರ್ಮಸ್ಥಳಾಧೀಶರಣಂ ಜಗದೀಶ ಪರಮೇಶ ಜಗದೀಶ ಪರಮೇಶ
ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಈ ಬಾರಿಯ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯವರ ಮಾತುಗಳನ್ನು ಕೇಳಿದಾಗ ಅವರು ಮಾಡುವಂಥ ಕೆಲಸ ಕಾರ್ಯಗಳನ್ನು ನೋಡಿದಾಗ ಅನಿಸೋವಂಥದ್ದು ಇದು ಭಾಗ್ಯವಯ್ಯ ಪರಮೇಶ್ವರ, ಇದು ನಿನ್ನ ಸೇವೆ ಮಾಡುವ ಭಾಗ್ಯವಯ್ಯ ಅನ್ನೋವಂಥದ್ದು. ಯಾಕೆಂತ ಹೇಳಿದರೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳು ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಬಾರಿಯ ವ್ಯವಸ್ಥಾಪನಾ ಸಮಿತಿ ಏನಿದೆಯೋ ಅವರು ಅಂದುಕೊಂಡಂತಹ ಕಾರ್ಯಗಳನ್ನು ಅವರು ಯಾವ ರೀತಿಯಾಗಿ ಜಾತ್ರೋತ್ಸವವನ್ನು ಸಕ್ಸಸ್ ಆಗಿ ಮಾಡಬೇಕು ಅಂದ್ಕೊಂಡಿದ್ರು ಅದು 2ನೇ ದಿನದಲ್ಲಿಯೇ ನಮಗೆ ಕಾಣಿಸ್ತಾ ಇದೆ. ತುಂಬಾ ನೀಟಾಗಿ ನಡೀತಾ ಇರುವಂಥದ್ದು. ಹಾಗಾಗಿ ವ್ಯವಸ್ಥಾಪನಾ ಸಮಿತಿಯ ಮೇಲೆ ದೇವರ ಆಶೀರ್ವಾದ ಸದಾ ಇರಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕವಿರಾಜ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್.